ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಖ್ಯಾತ ನಟ ಸುನಿಲ್ ಶೆಟ್ಟಿ ಭೇಟಿ ನೀಡಿದ್ದಾರೆ. ದೇವಸ್ಥಾನದ ಅನತಿ ದೂರದಲ್ಲಿ ಸುನಿಲ್ ಶೆಟ್ಟಿಯವರ ಮನೆ ಇದ್ದು, ದೇವರು ಜಳಕ ಮುಗಿಸಿ ಬರುವಾಗ ಸುನಿಲ್ ಶೆಟ್ಟಿ ಮನೆ ಮುಂಭಾಗದ ಕಟ್ಟೆಯಲ್ಲಿ ಕಟ್ಟೆ ಪೂಜೆ ನಡೆಯುತ್ತೆ. ಈ ಸಂದರ್ಭ ಸುನಿಲ್ ಶೆಟ್ಟಿ ಕೂಡ ಉಪಸ್ಥಿತಿ ಇದ್ರು. ಪ್ರತಿ ವರ್ಷ ತಪ್ಪದೆ ಸುನಿಲ್ ಶೆಟ್ಟಿ ಇಲ್ಲಿಗೆ ಆಗಮಿಸುತ್ತಾರೆ. ಸದ್ಯ ಸುನಿಲ್ ಶೆಟ್ಟಿ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇದೇ ಮೊದಲ ಬಾರಿಗೆ ತುಳು ಸಿನಿಮಾಕ್ಕಾಗಿ ಅವರು ಬಣ್ಣ ಹಚ್ಚಿದ್ದಾರೆ. ರೂಪೇಶ್ ಶೆಟ್ಟಿ ನಟಿಸಿ ನಿರ್ದೇಶಿಸ್ತಾ ಇರುವ ಜೈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಕ್ರಿಕೆಟ್ ಕೂಡ ಒಂದು ಮಾನಸಿಕ